गन्धर्वयक्षत्रगिन्नरगीयमानं गङ्गाधरस्यतनयं शरणं प्रपद्ये एकदन्ताय विद्महे वक्रतुण्डाय धीमहि तन्नो प्रचोदयात् एकदन्तं चतुर्हस्तं भाषमं पुरुषकारिणं मृदञ्जवरदनस्थैर्वक्राणं नमश्यध्वजं रक्तन्नं लोकधरं शूर्पकर्णयनद्वाससं रक्तगन्धानिरक्ताङ्गं रक्तपुष्पैः सुपूजितं भक्ताङ्गं विनन्देवं जगत्कारणमच्युतम् आविर्भूतं श्रियाद्यो प्रकृतेः पुरुषात्तरं नमो राजपतये महागणपतये नमः प्रमथपतये नमस्ते स्थूलं लोदरादिगदन्ताय विघ्नविनाशिने शिवस्तारशिवरदमूर्तये नमो नमः श्रीवरदमूर्तये नमो नमः सिद्धिविनायकाय नमः क्षत्रप्रसादनाय नमः प्रार्थनां समर्पयामि अग्निं प्रज्वलितं वन्दे यादवेदं भूताशनं सवर्णवर्णमनलं सविद्धं विश्वतोमुखं वैश्वानराय विद्महे लालीलाय धीमहि तन्नो प्रचोदयात् अग्निन्दर्गतश्रे परशुरामाय नमः प्रार्थनां समर्पयामि नमस्ते शारदादेवी काश्मीरप्रवासिनि त्वामहं प्रार्थये नित्यं विद्यादानं च देहि मे क्षेरेण स्थावदेवी चन्दनेन कलेपिते बिल्वपत्रार्चितैः दुर्गेऽहं शरणागतः शरणागतदीनार्तं परित्राणपरायणे सर्वस्याग्रहरे देवी नारायणि नमोऽस्तुते नारायण नमोऽस्तुते श्री महासरस्वत्यै नमः श्री दुर्गायै नमः मनसोदिष्टप्रार्थनां समर्पयामि ಶಾರದಾ ಮಹೋತ್ಸವ ಕಮಿಟಿ ಕೊಲ್ಯ ಇಂದಿತ 44ನೇ ವರ್ಷದ ಶಾರದಾ ಮಹೋತ್ಸವ ನಿಮಿತ್ತವಾದ ನನ್ನ ಹಿರಿಯ ಪ್ರಾರಂಭವಾದದ್ದು ಮೂಲ ನಕ್ಷತ್ರಗಳು ಆ ಜಗಜ್ಜರಿನ ಪ್ರತಿಷ್ಠಾಪನೆ ಕಾರ್ಯಕ್ರಮೋತ್ಸವವನ್ನು ನಾವು ಬಂದು ಕಮಿಟಿ ಸೇವಾ ಸಿದ್ಧತೆ ಮಾತ್ರ ಕೂಡ ಒಂದು ಸಂಕಲ್ಪ ಕಾರ್ಯಕ್ರಮ ನಿಮಿತ್ತವಾದ ಸಕಲ ಜೊತೆ ಮಲ್ಲವರ ಪ್ರಥಮ ಪೂಜಿತನ ಸ್ವರೂಪಣ ಕೈ ಆರಾಧನೆಗೆ ನಿಮಿತ್ತವಾದ ಎಲ್ಲರಿಗೂ ಕ್ಷೇತ್ರಗಳನ್ನು ಮೂಡಿತಾರವಾದ ಕ್ಷೇತ್ರವೆಯ ಗಣೇಶ ಶಾಂತಿವರ ಸೇವೆನ ಶ್ರೀ ಮಹಾಗಣಪತಿಯವರ ಪರಿಪೂರ್ಣವಾದ ನಕ್ಷತ್ರ ಸ್ವೀಕಾರ ಎಂದು ಸರ್ವೇಷಾಂ ಮಹಾಜನ ಮಾತೃ ಸಂಸ್ಕೃತ ಬಾಂಧವರಿಗೆ ಸರ್ವೇಗ ಮಹಾಗಣಪತಿಯವರ ಆಯುರಾರೋಗ್ಯ ಸಮಸ್ತ ವಿರುದ್ಧರು ಕಷ್ಟನ ಆಪತ್ತುಗಳ ದೂರ ದೂರ ಮಾಡುವುದು ಮಾತೃಗಳ ಸರ್ವೇಗೆ ಸಮಸ್ತ ಬಾಂಧವರಿಗೆ ಎಡೆಯ ಹೊರಡ ಆ ವಿಚಿತ್ರ ಶಾರದಾ ಮಹೋತ್ಸವಗಳು ಪ್ರತಿಷ್ಠಾ ಮುಹೂರ್ತವನ್ನು ಸಮಸ್ತ ವಿಷಯಗಳಿಗೆ ಪುನಃ ವಿಷಯಗಳಿಗೆ ಪುರವನ್ನು ತಂದಿದೆ ಕೂಡ ಒಂದು ಮಾತೃತ್ಯಾದ ವ್ಯತ್ಯಾಸಗಳನ್ನು ಹೊರಡ ಕಾರ್ಯಕ್ರಮಕ್ಕೂ ಯಾವ ಚರ್ಚೆ ಸಕಲ ನಿರವ್ಯಕ್ತವಾದ ಸಾಂಗವಾದ ಕ್ಷಮೆ ಆ ಮಹಾತಾಯಿ ಅಂಜನೆ ಮಹಾಗಣಪತಿಯ ಅಂಜನೆ ಪೂಜಿತ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷ ಪರೋಕ್ಷವಾದ ಏನು ಮಾತು ಸಹಕಾರ ಅನುಮನ ಧನ ಸಹಕಾರ ಅಂದರೆ ಆಗ ಸರ್ವಗಳ ಆ ದೇವಿ ಅಂಜನೆ ಮಹಾಗಣಪತಿಯ ಪೇಟೆಯನ್ನು ಕೊಟ್ಟು ಆ ವಿದ್ಯುತ್ ಪೂಜಿತದ ಅನ್ನದಾನದ ಕಾರ್ಯಕ್ರಮವನ್ನು ಎರಡು ರೀತಿಯ ಕಾಲು ಹೊರಡ ಅಂಜನೆ ಇನ್ನಿತ ನಮ್ಮ ಶಾರದಾ ವಿಗ್ರಹ ಜೊತೆ ಲಲಿತಾ ಶೇಖರ್ ಆಗಲಿಲ್ಲ ಮಾದರಿಯಾದ ಶಾರದಾ ಮಾತನ ಮಹಾವೀರ ಸಂಸಾರವು ಎಡೆಮನ ಹೊರಡ ಅಂಜನೆ ಸರ್ವೇಶ ಮಾದರಿಯ ಮುಂದಿನ ಕಾರ್ಯಕ್ರಮವನ್ನು ಆ ಮಹಾಬಾಲಿ ಎರಡು ರೀತಿಯಾದ ಆರವಾರ ಸಕಲ ಮಹಾವೀರನ ಚರಣಾರವನ್ನು ಶ್ರೀ ಮಹಾಗಣಪತಯೇ ನಮಃ मनसोष्ट प्रार्थनां समर्पयामि मातरं स्वस्ति स्वस्ति श्रद्धां श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं सर्वदा सकल विघ्न हर्ता श्री महागणपतये
ಶ್ರೀ ಮಹಾದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದಕ್ಷಿಣವದೇವದೇ ಮಂದಿರವಾಸನಾತ್ಮಮೇವ ಷಡ್ಮವಾಸನಾಥಾರುಣ್ಯಕಾಲೇನಾಯ